ಹಳ್ಳಿಗಳಲ್ಲಿ ಆರ್ಎಂಪಿ ವೈದ್ಯರುಗಳಿಂದ ಸೋಂಕಿತರಿಗೆ ಮಿಸ್ಗೈಡ್ ಆಗ್ತಾ ಇದೆ. ಅದಕ್ಕಾಗಿ ಆರ್ಎಂಪಿ ವೈದ್ಯರುಗಳು ಸೋಂಕಿತರಿಗೆ ಚಿಕಿತ್ಸೆಯನ್ನ ನೀಡದಂತೆ ಖಡಕ್ ವಾರ್ನಿಂಗ್ ಅನ್ನ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಹೇಳಿದರು. ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆರ್ಎಂಪಿ ವೈದ್ಯರ ವಿರುದ್ಧ ದೂರುಗಳು ಬಂದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಎಂದರು. ಇನ್ನು ಸಾರ್ವಜನಿಕರಲ್ಲಿ ಸೋಂಕು ಕಂಡು ಬಂದರೆ ನೇರವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಚಿಕಿತ್ಸೆ ಪಡೆಯಬೇಕು ಎಂದು ಮನವಿಯನ್ನ ಮಾಡಿದರು. ಲಾಕ್ಡೌನ್ ಸಡಿಲಿಕೆ ಮಾಡದೆ ಇದೇ ತರ ಮುಂದುವರೆದರೆ ಸೋಂಕಿನ ಚೈನ್ ಅನ್ನ ಕಟ್ ಮಾಡಬಹುದು. ಸರ್ಕಾರದ ಗೈಡ್ಲೈನ್ಸ್ ಬಂದ ಬಳಿಕ ಈ ಕುರಿತು ಮುಂದಿನ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು. ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತವೆ ಅವತ್ತೇ ಸಂಬಂಧಪಟ್ಟ PHCಗೆ ಹೋದ್ರೆ, ಪ್ರೈಮರಿ ಹೆಲ್ತ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ನಮ್ಮ ಡಾಕ್ಟರ್ಗಳಿಗೆ ನಾವು ಔಷಧಿ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ನಿಮ್ಮ ಆಶಾ ಕಾರ್ಯಕರ್ತರು ಕೂಡ ಅವ್ರ ಕೈಯಲ್ಲಿ ಇದಾವೆ. ಈಗ ಅವರೇ ನಿಮಗೆ ಔಷಧಿ ಕೊಟ್ಟು ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಅದನ್ನೆಲ್ಲರೂ ಆ ಔಷಧಿ ತಗೊಂಡ್ರೆ ನೀವು ಫಸ್ಟ್ 7 ದಿನಗಳಲ್ಲಿ ನಿಮಗೆ ಸುಧಾರಣೆ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಇದಾವೆ. ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ಪಾಲನೆ ಮಾಡಲೇಬೇಕು. 5-6 ದಿನ ಲೇಟ್ ಆಗಿ ಬಂದ್ರೆ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಹೆಚ್ಚಿಗೆ ಆಗಿ ಇನ್ಫೆಕ್ಷನ್ ಜಾಸ್ತಿ ಆಗಿ ಹಾಸ್ಪಿಟಲ್ ವರೆಗೆ ಬರ್ತದೆ. ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದು ಡೆತ್ ವರೆಗೆ ಕೂಡ ಲೀಡ್ ಆಗಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಪ್ರತಿಯೊಬ್ಬ ಸಾರ್ವಜನಿಕರು ಗ್ರಾಮೀಣ ಭಾಗಗಳಲ್ಲಿ ಇದನ್ನು ಗಮನಿಸಬೇಕಾಗಿದೆ. ಅದೇ ರೀತಿ ಇವಾಗ ಸರ್ಕಾರ ನಿರ್ದೇಶನದಂತೆ ನಾವು ಸುಮಾರು 61 ಕೋವಿಡ್ ಕೇರ್ ಸೆಂಟರ್ಗಳನ್ನು ಹೆಚ್ಚಿಗೆ ಮಾಡಿದ್ವಿ PHCಗಳಿಗೆ ನಿಯರ್ ಬೈ. ವಿಷಯ ಏನಂದ್ರೆ, ಹಳ್ಳಿಗಳಲ್ಲಿ ನಮ್ಮ ಟೀಮ್ಗಳು, ಗ್ರಾಮ ಪಂಚಾಯತಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ, ಮೆಂಬರ್ಗಳು, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು, PDO ಮತ್ತು ಆಶಾ ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಸೇರಿ ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ಸಿಂಪ್ಟಮ್ಯಾಟಿಕ್ ಪರ್ಸನ್ಸ್ ಪತ್ತೆ ಹಚ್ಚುವಾಗ SpO2ಗೆ ಇದನ್ನು ಬಳಸ್ತಾ ಇದ್ದಾರೆ, ಪಲ್ಸ್ ಆಕ್ಸಿಮೀಟರ್ ಬಳಸ್ತಾ ಇದ್ದಾರೆ. ನಾನು ಕೂಡ ಖುದ್ದು ನೋಡಿದ್ದೇನೆ. ಲಾಲಸಾವಾಸ್ ಅವರಕುಳ V4 ನ್ಯೂಸ್ ವಿಜಯಪುರ.